ಕೃಷಿ ಮೇಳ ಹೇಳುವಂಥ ಆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅದು 10 ಪುತ್ತೂರಿನಲ್ಲಿ ಮತ್ತೊಂದು ಬೃಹತ್ ಕೃಷಿ ಯಂತ್ರ ಮೇಳಕ್ಕೆ ವಿವೇಕಾನಂದ ಕಾಲೇಜಿನ ಮೈದಾನ ಸಜ್ಜಾಗ್ತಾ ಇದೆ. ಇವತ್ತು ಚಪ್ಪರ ಮುಹೂರ್ತ ಆಗಿದೆ. ಚಪ್ಪರ ಮುಹೂರ್ತ ಆಗಿರುವಂತಹ ಮೈದಾನ ಇದು. ಕ್ಯಾಂಪ್ಕೋ ನಿಯಮಿತ ಮಂಗಳೂರು, ಅಡಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ ARDF, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಪುತ್ತೂರು ಇವುಗಳ ಆಶ್ರಯದಲ್ಲಿ ಬೃಹತ್ 5ನೇ ಕೃಷಿ ಯಂತ್ರ ಮೇಳ ಮತ್ತು ಕನಸಿನ ಮನೆ ಇದರ ಪ್ರಯುಕ್ತ ಇವತ್ತು ನಡೆದಂಥ ಚಪ್ಪರ ಮುಹೂರ್ತದಲ್ಲಿ ಭಾಗಿಯಾದಂಥ ಗಣ್ಯರು ಮತ್ತು ವಿವೇಕಾನಂದ ಕಾಲೇಜು, ಕ್ಯಾಂಪ್ಕೋ ಮತ್ತು ಇಲ್ಲಿ ಸೇರ್ತಕ್ಕಂಥ ಗಣ್ಯರನ್ನು ನಾವು ಮಾತಾಡಿಸುವಂಥ ಸಮಯ. ಯಾಕೆಂತಂದರೆ ಚಪ್ಪರ ಮುಹೂರ್ತ ಆಗಿದೆ. ಬಹಳ ಬೃಹತ್ತಾದಂತಹ ಒಂದು ಕೃಷಿ ಯಂತ್ರ ಮೇಳ ಫೆಬ್ರವರಿ 10, 11, 12ಕ್ಕೆ ನಡೀಲಿಕ್ಕಿದೆ. ಈ ಕೃಷಿ ಯಂತ್ರ ಮೇಳ ಅಂತ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಸದ್ದನ್ನು ಈಗಾಗಲೇ ಮಾಡ್ತಾ ಇದೆ. ಯಾಕಂತಂದರೆ 4 ವರ್ಷದಲ್ಲಿಯೂ ಕೂಡ ದೊಡ್ಡ ಸದ್ದನ್ನು ಮಾಡಿತ್ತು. ಇದೀಗ 5ನೇ ವರ್ಷದ ಒಂದು ಬೃಹತ್ ಕೃಷಿ ಯಂತ್ರ ಮೇಳ. ಸರ್, ಇವತ್ತು ಚಪ್ಪರ ಮುಹೂರ್ತವನ್ನು ನೆರವೇರಿದೆ. ಈಗ ಈ ವರ್ಷದ ಕೃಷಿ ಯಂತ್ರ ಮೇಳದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು? ಕಳೆದ 4 ಬಾರಿ ಈ ಯಂತ್ರ ಮೇಳವನ್ನು ನಾವು ವಿವೇಕಾನಂದ ಕಾಲೇಜಿನ ಸಹಯೋಗದೊಂದಿಗೆ ಕ್ಯಾಂಪ್ಕೋ ಸಂಸ್ಥೆ ನಡೆಸಿಕೊಂಡು ಬಂದಿದೆ. ಅದರ ಅನುಭವ ಹಾಗೂ ಈಗಿನ ಪ್ರಸ್ತುತ ವಿದ್ಯಮಾನಕ್ಕೆ ಸರಿಯಾಗಿ ಇರುವ ಹಾಗೆ ಕೆಲವೊಂದು ಹೊಸ ವಿಚಾರಧಾರೆಗಳೊಂದಿಗೆ ಈ ಕೃಷಿ ಯಂತ್ರ ಮೇಳಗಳನ್ನು ಆಯೋಜಿಸುವ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನಾನು ಹೇಳಿದ ಹಾಗೆ ವಿಚಾರಧಾರೆ ಅಂತೇಳಿದರೆ ಇತ್ತೀಚಿನ ದಿನಗಳಿಗೆ ಬೇಕಾದಂತಹ ಕೃಷಿ ಯಂತ್ರೋಪಕರಣಗಳು, ಕೆಲವೊಂದು ಆವಿಷ್ಕಾರಗಳು, ಇದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಈ ಒಂದು ಕೃಷಿ ಮೇಳವನ್ನು ನಡೆಸಿಕೊಡುವಲ್ಲಿ ಕಾರ್ಯತತ್ಪರರಾಗಿದ್ದೇವೆ. ಕ್ಯಾಂಪ್ಕೋ ಜೊತೆಗಿನ ಕ್ಯಾಂಪ್ಕೋ ಮತ್ತು VCಯ ಒಡನಾಟ. ಕ್ಯಾಂಪ್ಕೋ ಹಾಗೂ ವಿವೇಕಾನಂದ ಕಾಲೇಜಿನ ಒಡನಾಟದ ಬಗ್ಗೆ ಹೇಳಿದರೆ ಇದು ಅತಿ ಪ್ರಾಚೀನವಾದದ್ದು. ಪ್ರಾಯಶಃ 1973ರಲ್ಲಿ ಕ್ಯಾಂಪ್ಕೋ ಯಾವಾಗ ಸ್ಟಾರ್ಟ್ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ, ಅದು ಈಗ ಕೃಷಿ ಯಂತ್ರ ಮೇಳ ಕಳೆದ 5 ಸಾರಿ ಮಾಡಿದ್ದು. ಅದಕ್ಕಿಂತ ಹಿಂದೆ ಕೂಡ ವಿದ್ಯಾರ್ಜನೆಗಾಗಿ ಬಂದಂಥ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಪ್ರೋತ್ಸಾಹ, ಕೆಲವೊಂದು ಟೆಕ್ನಾಲಜಿ ಬಗ್ಗೆ ಬೇಕಾದಂಥ ಪ್ರೋತ್ಸಾಹವನ್ನು ಕೂಡ ಕ್ಯಾಂಪ್ಕೋ ನಿರಂತರವಾಗಿ ಮಾಡ್ತಾ ಬಂದಿದೆ. ಅದರಲ್ಲಿ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಬೇಕಾದಂಥ ಟೆಕ್ನಾಲಜಿ ಅಂದರೆ ಅವರಿಗೆ ಗೈಡೆನ್ಸ್, ಕೆಲವೊಂದು ಇಂಡಸ್ಟ್ರಿಯಲ್ ಪ್ರಾಕ್ಟೀಸ್ನ ಬಗ್ಗೆ ಕೂಡ ನಾವು ಕೊಟ್ಟಿದ್ದೇವೆ. ಸೊ ಅದೊಂದು ನಿರಂತರವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆ ಇಷ್ಟು ಸದೃಢವಾಗಿದ್ದ ಕಾರಣ 5ನೇ ಬಾರಿ ನಾವು ಈ ಒಂದು ಬೃಹತ್ ಯಂತ್ರ ಮೇಳವನ್ನು ಆಯೋಜಿಸಲಿಕ್ಕೆ ಅಣಿಯಾಗ್ತಾ ಇದ್ದೇವೆ. ಅದು ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ ಎಂಬ ಅನಿಸಿಕೆ ನಾನು. ನಮ್ಮ ಜೊತೆ ಕ್ಯಾಂಪ್ಕೋ ಮಾಜಿ ಅಧ್ಯಕ್ಷರಿದ್ದಾರೆ. ಸರ್, ಬೃಹತ್ ಕೃಷಿ ಯಂತ್ರ ಮೇಳ ನಿಮ್ಮ ಅಭಿಪ್ರಾಯದ ಪ್ರಕಾರ ಹೇಗೆ ನಿರೀಕ್ಷೆ ಮಾಡ್ತೀರಿ? ಏನನ್ನು ನಿರೀಕ್ಷೆ ಮಾಡ್ಕೊಂಡು ಜನ ಬರ್ಬೋದು? ಕ್ಯಾಂಪ್ಕೋ ವಿವೇಕಾನಂದ ಜೊತೆ ಸೇರಿಕೊಂಡು ಬೃಹತ್ ಒಂದು ಕೃಷಿ ಯಂತ್ರ ಮೇಳ 10, 11, 12ಕ್ಕೆ ನಡೀಲಿಕ್ಕಿದೆ. ಕೊರೋನಾ ಸಂದರ್ಭದಲ್ಲಿ ಅದರ ನಂತರ ಸಾಕಷ್ಟು ಬದಲಾವಣೆಗಳನ್ನು ನಾವು ಜಗತ್ತಿನಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ, ಕೃಷಿಯಲ್ಲಿ ಕಂಡಿದ್ದೇವೆ. ಆ ಯಂತ್ರಗಳಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆದಂತಹ ಬದಲಾವಣೆ ರೈತನಿಗೆ ಇವತ್ತು ಪೂರಕವಾಗಿರುವಂಥ ಸಂಶೋಧನೆಗಳನ್ನು ಇಲ್ಲಿ ನಾವು ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರಿ ಇಟ್ಟುಕೊಂಡು ಮಾಡ್ತಾ ಇದ್ದೇವೆ. ಈ ಬಾರಿ ಕ್ಯಾಂಪ್ಕೋಗೆ 50ನೇ ಗೋಲ್ಡನ್ ಜುಬ್ಲಿ ಇಯರ್. ತುಂಬ 50 ವರ್ಷಗಳಲ್ಲಿ ಭಾರಿ ಸಾಧನೆಯನ್ನು, ಮಾರ್ಕೆಟಿಂಗ್ ಸ್ಟೆಬಿಲಿಟಿಯನ್ನು ಮತ್ತು ವಿಶೇಷವಾಗಿ ರೈತರಿಗೆ ಯಂತ್ರೋಪಕರಣಗಳ ಬಗ್ಗೆ ಭಾರಿ ಮಾಹಿತಿಯನ್ನು ಕೊಡಲಿಕ್ಕೆ ಯಶಸ್ವಿಯಾಗಿದೆ. ಅದನ್ನು ಇವತ್ತು ನಾಡ್ದು 3 ದಿನಗಳ ಕಾಲ ಅದನ್ನು ಎಕ್ಸಿಬಿಟ್ ಮಾಡತಕ್ಕಂಥ ಒಂದು ಮಹಾನ್ ಪ್ರಯತ್ನ ಆಗಲಿಕ್ಕಿದೆ. ನಮಗೆ ಎಲ್ರಿಗೂ ಒಂದು ಕನಸಿತ್ತು, ಈ ದೇಶಕ್ಕೆ ಒಬ್ಬ ಸಹಕಾರಿ ಮಂತ್ರಿ ಬೇಕು ಅಂತ ಹೇಳಿ. ಮೋದಿಜಿಯವರು ಅದನ್ನು ಕಳೆದ 1 ವರ್ಷಗಳ ಹಿಂದೆ ಮಾಡಿದ್ದಾರೆ. ಸನ್ಮಾನ್ಯ ಅಮಿತ್ ಶಾರನ್ನು ಕೂಡ ಇದಕ್ಕೆ ನಾವು ಆಹ್ವಾನಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಅವರು ಕೂಡ ಬರುವ ನಿರೀಕ್ಷೆ ಇದೆ. ಹೊಸ ಏನು ಪ್ರಯೋಗಗಳಾಗಿದೆ ಕಳೆದ 3-4 ವರ್ಷಗಳಲ್ಲಿ, ಅದನ್ನು ಇಲ್ಲಿ ನಾವು ತೋರಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಅನ್ವೇಷಣೆ, ಸಂಶೋಧನೆ ಮಾಡುವವರಿಗೆ ಭಾರಿ ದೊಡ್ಡ ಸಹಕಾರವನ್ನು ಕೂಡ
ಕ್ಯಾಂಪ್ಕೋದ ಕಡೆಯಿಂದ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡುವ ಯೋಜನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹಾಕ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಸರ್ ಈ ಯಂತ್ರಮೇಳ ಎಷ್ಟು ಉಪಯೋಗ ಆಗುತ್ತೆ? ಯಾಕೆಂದರೆ ಎಲ್ಲ ಯಂತ್ರಗಳು ಬರ್ತವೆ, ಜೊತೆಗೆ ಹೊಸ ಹೊಸ ಆವಿಷ್ಕಾರಗಳು, ಅನ್ವೇಷಣೆಗಳು ಕೂಡ ಇಲ್ಲಿ ಕಂಡು ಬರ್ತದೆ. ವಿದ್ಯಾರ್ಥಿಗಳಿಗೆ ಈ ಯಂತ್ರಮೇಳವನ್ನು ನೋಡಿ ಅದರ ಇಂದಾಗಿ ಹೊಸ ಒಂದು ಅನ್ವೇಷಣೆ ಮಾಡಲು ನಾವು ಇದು ಸಪೋರ್ಟ್ ಕೊಟ್ಟಾಗ ಆಗ್ತದೆ. ಇದರಿಂದಾಗಿ ಕೃಷಿಕರಿಗೂ ಸಹ ಈ ಯಂತ್ರಮೇಳದಿಂದ ಒಂದು ಹೊಸ ಆವಿಷ್ಕಾರ ಸಿಕ್ಕಿ ಒಂದು ಒಳ್ಳೆಯ ಅವರಿಗೆ ಯಾವುದೇ ಕೆಲಸ ಕಾರ್ಯದಲ್ಲಿ ಸುಲಭವಾಗುವಂಥ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಅನ್ವೇಷಣೆ ಮಾಡ್ಬೋದು ಅಂತೇಳಿ ನಮ್ಮ ಒಂದು ಆಶಯ. ಸರ್, ವಿವೇಕಾನಂದದ ಪ್ರತಿ ಕಾರ್ಯಕ್ರಮ ಕೂಡ ಬಹಳ ಅದ್ಧೂರಿ ಮತ್ತು ವಿಜೃಂಭಣೆ ನಡೆಯುತ್ತೆ, ಯಶಸ್ವಿ ಆಗುತ್ತೆ. ಇದೀಗ ಚಪ್ಪರ ಮುಹೂರ್ತ ನೆರವೇರಿದೆ. ಇನ್ನು ಮುಂದಿನ ಕಾರ್ಯತತ್ಪರತೆ ಹೇಗಿರುತ್ತೆ ಅಂತ? ಇದರಲ್ಲಿ ನಮ್ಮ ಸೇರಿಕೊಂಡಿರೋ 2 ಸಂಸ್ಥೆಗಳು, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ಮತ್ತು ಕ್ಯಾಂಪ್ಕೋ, ಪ್ರತಿ 4 ವರ್ಷಕ್ಕೊಮ್ಮೆ ಜರುಗಿದೆ ಯಶಸ್ವಿಯಾಗಿ. 2 ಕೂಡ ಸಾಮಾಜಿಕವಾಗಿ ಕೃಷಿಕರಿಂದಲೇ ರೂಪುಗೊಂಡ ಸಂಸ್ಥೆ ಮತ್ತು 2 ಸಂಸ್ಥೆಗಳು ವ್ಯಾಪಾರಿ ಸಂಸ್ಥೆಗಳಲ್ಲ. ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ವಿವೇಕಾನಂದ ಎಲ್ಲ ವಿದ್ಯಾಸಂಸ್ಥೆಗಳು ಒಂದು ಸಾರ್ವಜನಿಕರಿಂದ ಸಾಮಾಜಿಕವಾಗಿ ರೂಪುಗೊಂಡ ಸಂಸ್ಥೆ. ಆದ ಕಾರಣ ನಮಗೆ ಸಹಕಾರ ಖಂಡಿತವಾಗಿ ಸಿಗ್ತದೆ. ಈ ಇತ್ತೀಚೆಗಿನ ಎಲ್ಲ ಕೃಷಿ ಯಂತ್ರ ಮೇಳಗಳಲ್ಲಿ 3 ಲಕ್ಷಕ್ಕೂ ಮಿಕ್ಕಿದ ಜನ ಎಲ್ಲ ಸೇರಿದ್ದಾರೆ. ಈ ಸಲವೂ ಕೂಡ ಕೃಷಿಕರು, ಹೆಚ್ಚಾಗಿ ಕೃಷಿಯತ್ತ ಆಸಕ್ತ ಹೊಂದಿದ ಯುವಕರು ಇತ್ತೀಚಿನ ಕೊರೋನಾ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಅಥವಾ ವಿವಿಧೆಡೆಗಳಿಂದ ವೃತ್ತಿ ನಿರತ ಕೂಡ ಬಂದು ಪುನಃ ಕೃಷಿಯಲ್ಲಿ ನೆಲೆಸಿದ ಈ ಸಂದರ್ಭದಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತದೆ. ಹೊಸ ಹೊಸ ಅನ್ವೇಷಣೆಗಳನ್ನು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಮಕ್ಕಳು ಕೂಡ ಪ್ರದರ್ಶಿಸಲಿಕ್ಕೆ ಇದ್ದಾರೆ. ಈ ನಿಟ್ಟಿನಿಂದ ಖಂಡಿತವಾಗಿ ಎಲ್ಲ ಸುತ್ತ ಸಾಮಾಜಿಕ ಪರಿಸರ, ಕಳೆದ ಸಲ 100 ಬಸ್ಸುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಕೂಡ ಬಂದವರು ಇದನ್ನು ನಾವು ವೀಕ್ಷಿಸಿದ್ದೇವೆ. ಈ ಸಲ ಕೂಡ ಅದೇ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕಿದೆ. ಒಂದು ಫೆಬ್ರವರಿ 10, 11, 12 ಬಹುಶಃ ಪುತ್ತೂರಿನ ಇತಿಹಾಸದಲ್ಲಿ ಒಂದು ದಾಖಲೆ ಆಗಲಿಕ್ಕಿದೆ. ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ 20 ವರ್ಷ ಮುಗಿದಿದೆ. ಅದೇ ರೀತಿ ಕ್ಯಾಂಪ್ಕೋಗೆ 50 ವರ್ಷ ಆಗಿದೆ. ಇದು ಕೂಡ ಒಂದು ವೈಶಿಷ್ಟ್ಯಪೂರ್ಣ ಒಂದು ಸಂದರ್ಭ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸರ್, ಕರೋನಾ ನಂತರ ಕೃಷಿ ಯಂತ್ರೋಪಕರಣಗಳ ಮೇಳ ಇದಕ್ಕೆಲ್ಲ ಬಹಳ ಅದ್ಧೂರಿಯಾದಂಥ ಸ್ವಾಗತ ಜನರಿಂದ ಕೂಡ ದೊರೆಯುತ್ತದೆ. ಎಷ್ಟು ಸ್ಟಾಲ್ಗಳು ಬರ್ಬೋದು, ಹೇಗೆ ರೂಪುರೇಷೆಯನ್ನು ಹಾಕಿದ್ದೀರಿ ಮತ್ತು 3 ದಿನಗಳ ಕಾಲ ಅವರಿಗೆ ಸ್ಟಾಲ್ನವರಿಗೆ ಹೇಗೆ ವ್ಯವಸ್ಥೆ, ಎಷ್ಟು ಜನ ಸ್ವಯಂ ಸೇವಕರಿರ್ತಾರೆ ಅಂಥದ್ದೆಲ್ಲ ನಿರ್ಧಾರಗಳಾಗಿದೆಯಾ? ಆಗಿದೆ. ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ಮತ್ತು ಕ್ಯಾಂಪ್ಕೋ ಸಹಯೋಗದಲ್ಲಿ ನಡೆಯುವ ಈ ಯಂತ್ರಮೇಳ ಒಂದು ಅದರದ್ದೇ ಆದ ಒಂದು ಬ್ರ್ಯಾಂಡ್ ಇಮೇಜ್ ಹೊಂದಿದೆ. ಇದು 5ನೇ ಯಂತ್ರಮೇಳವನ್ನು ನಾವು ಆಯೋಜಿಸ್ತಾ ಇರುವಂಥದ್ದು ಈ ಗ್ರೌಂಡಲ್ಲಿ. ಇದಕ್ಕೆ ಸುಮಾರು ಒಂದು 150ರಿಂದ 160 ಯಂತ್ರಗಳಿಗೆ ಮೀಸಲಿಟ್ಟ ಸ್ಟಾಲ್ಗಳಿದೆ. ಇದರಲ್ಲಿ ಸುಮಾರು 80ರಿಂದ 90ರಷ್ಟು ಡ್ರೀಮ್ ಹೋಮ್ ಅಂದರೆ ಮನೆ ಕಟ್ಟುವ ವ್ಯವಸ್ಥೆಗಳಿಗೆ ಬೇಕಾದಂಥ ಅಥವಾ ಮನೆಗೆ ಸಂಬಂಧಪಟ್ಟಂಥ ಸ್ಟಾಲ್ಗಳ ಅವಶ್ಯಕತೆ ಇದೆ ಇದರಲ್ಲಿ. ಅದೇ ರೀತಿ ಈ ಸಲ ಒಂದು ವಿಶೇಷವಾಗಿ ಸಾವಯವಕ್ಕೆ ಕೂಡ ಒಂದು 15 ಸ್ಟಾಲ್ನಷ್ಟು ಸಾವಯವ ಮಾರಾಟ ಮಳಿಗೆಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟ ಸ್ಟಾಲ್ಗಳನ್ನು ಮೀಸಲಿಟ್ಟಿದ್ದೇವೆ. ಮತ್ತು ಉಳಿದಂತೆ ಬಂದ ಎಲ್ಲ ಏನು ಇದಕ್ಕೆ ಮೇಳಗಳಿಗೆ ಬರುವವರಿಗೆ ಆಹಾರ ತಿಂಡಿಗೋಸ್ಕರ ಅದಕ್ಕೋಸ್ಕರನೇ ಕೆಲವೊಂದಿಷ್ಟು ಸ್ಟಾಲ್ಗಳು ಮತ್ತು ನರ್ಸರಿ ಸ್ಟಾಲ್ಗಳು, ಆ ಥರ ಕೃಷಿಗೆ ಸಂಬಂಧಪಟ್ಟಂಥ ಸುಮಾರು ಒಂದು 300ರಿಂದ 350 ಒಟ್ಟು ಸ್ಟಾಲ್ಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಕಾಲೇಜಿನ ಎಲ್ಲ ಪ್ರಾಂಶುಪಾಲರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಎಲ್ಲರೂ ಕೂಡ ತೊಡಗಿಸಿಕೊಳ್ತಾರೆ. ಇದಕ್ಕೋಸ್ಕರ ಸುಮಾರು ಒಂದು 9ರಿಂದ 10 ಕಮಿಟಿಯನ್ನು ಮಾಡಿದ್ದೇವೆ. ಈ ಕಮಿಟಿಯಲ್ಲಿ ಬೇರೆ ಬೇರೆ ಅಂದರೆ ನಮ್ಮ ಮೊದಲನೇ ಎಕ್ಸ್ಪೀರಿಯೆನ್ಸಲ್ಲಿ ಪ್ರತಿ ವರ್ಷವೂ ನಾವು ರಿಫೈನ್ ಆಗ್ತಾ ಹೋಗಿದ್ದೇವೆ, ಇನ್ನಷ್ಟು ಒಳ್ಳೆಯದಾಗ್ತಾ ಹೋಗಿದ್ದೇವೆ. ಈಗ ಒಂದು ನಮ್ಮ ಹತ್ರ ಒಂದು ಕಂಪ್ಲೀಟ್ ಏನೊಂದು ಫ್ಲಾಫ್ಲಿ ಏನು ಮಾಡೆಲ್ ಅಂತಲೇ ಏನು ಹೇಳ್ತಾರೆ ಆ ರೀತಿ ನಮ್ಮ ಹತ್ರ ಒಂದು ಒಳ್ಳೆ ಮಾಡೆಲ್ ಇದೆ. ಅದರ ಬೇಸಿಸಲ್ಲಿ ನಾವೀಗ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳಾಗಲಿ ಅಥವಾ ನಮ್ಮ ಎಲ್ಲ ಅಧ್ಯಾಪಕ ವರ್ಗದವರು ಕೂಡ ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮನಪೂರ್ವಕ ತೊಡಗಿಸಿಕೊಳ್ಳುವ ಕಾರಣ ಈ ಯಂತ್ರಮೇಳವನ್ನು ಬಹಳ ಒಂದು ವಿಜೃಂಭಣೆಯಿಂದ ಮತ್ತು ವ್ಯವಸ್ಥಿತವಾಗಿ ನಮಗೆ ನಡೆಸಲಿಕ್ಕೆ ಆಗ್ತಾ ಇದೆ. ಸೊ ಇದಕ್ಕೆ ಈ ಯಂತ್ರಮೇಳಕ್ಕೆ ನಾವು ಮಡಿಕೇರಿಯಿಂದ ಹಿಡಿದು ಶಿರ್ಸಿ, ಚಿಕ್ಕಮಗಳೂರು, ಶಿವಮೊಗ್ಗ, ಮಂಗಳೂರು ಎಲ್ಲ ಈ ಭಾಗದಿಂದ ನಾವು ಜನರನ್ನು ನಿರೀಕ್ಷಿಸ್ತಾ ಇದ್ದೇವೆ. ಅಂದರೆ ಮೊದಲನೇ ಯಂತ್ರಮೇಳದ ಅನುಭವದಲ್ಲಿ ನಾನು ಹೇಳುವಂಥದ್ದು. ಮತ್ತು ಅಲ್ಲಿ ಕೂಡ ಇದರ ಬಗ್ಗೆ ತುಂಬ ಪ್ರಚಾರವೂ ಇದೆ, ಇದರ ಬಗ್ಗೆ ತುಂಬ ಆಸಕ್ತಿಯೂ ಇದೆ. ಅಂದರೆ ನಾವು ಪ್ರತಿ ಸಲವೂ ಒಂದೊಂದು ಹೊಸತನವನ್ನು ಈ ಯಂತ್ರಮೇಳದಲ್ಲಿ ಪ್ರದರ್ಶಿಸ್ತಾ ಇದ್ದೇವೆ. ಈ ಸರ್ತಿ ಕ್ಯಾಂಪ್ಕೋದವರ 50ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಅವರು ಕೂಡ ಒಂದು ಕೃಷಿಕರಿಗೆ ಉಪಯೋಗ ಆಗುವಂಥ ಹೊಸತು ಏನಾದರೂ ಪ್ರಸಾರ ಮಾಡಬೇಕು, ಅದನ್ನು ಜನರಿಗೆ ಪರಿಚಯಿಸಬೇಕು ಅಂತೇಳಿ ಹೇಳುವ ದೃಷ್ಟಿ ಅವರು ಕೂಡ ಹೊಂದಿದ್ದಾರೆ. ಎಂಜಿನಿಯರಿಂಗ್ ಕಾಲೇಜಿನ ಮಕ್ಕಳು ಕೂಡ ತುಂಬ ಕೃಷಿ ಉಪಯೋಗಿ ಸಲಕರಣೆಗಳನ್ನು, ಸಂಶೋಧನೆಗಳನ್ನು ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವನ್ನು ನಾವು ಇಲ್ಲಿ ಪ್ರದರ್ಶಿಸಲಿಕ್ಕೆ ಇದ್ದೇವೆ.
ಈ ರೀತಿ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೃಷಿಕರಿಂದ ಹಿಡಿದು ವ್ಯಾಪಾರ ಉದ್ಯಮಗಳಿಗಾಗಲಿ ಜನಸಾಮಾನ್ಯರಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಒಂದು ನೋಡುವಂಥ ಒಂದು ಯಂತ್ರಮೇಳ ಇದಾಗಿರ್ತದೆ. ಆದ್ದರಿಂದ ಫೆಬ್ರವರಿ 10, 11, 12 ಇಲ್ಲಿ ಸುಮಾರು 3-4 ಲಕ್ಷ ಜನರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನೀವು ಡೇಟನ್ನು ಸೇವ್ ಮಾಡ್ಬೋದು. ಫೆಬ್ರವರಿ 10, 11, 12 ಬಹಳ ಬೃಹತ್ ಕೃಷಿ ಯಂತ್ರಮೇಳಕ್ಕೆ ವಿವೇಕಾನಂದ ಕಾಲೇಜಿನ ಮೈದಾನ ಸಜ್ಜಾಗ್ತಾ ಇದೆ. ಇವತ್ತು ಚಪ್ಪರ ಮುಹೂರ್ತ ನೆರವೇರಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ಹಂತದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಪುತ್ತೂರು. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನು ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.